ಮಂಗಳೂರಿನ ತೋಟಬೆಂಗ್ರೆ ಬೀಚ್ನಲ್ಲಿ ಯುವತಿಯ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಬಂಟ್ವಾಳ ನಗರ ಠಾಣೆಯ ಪೊಲೀಸರು ಸಂತ್ರಸ್ತ ಯುವತಿಯನ್ನ ದೂರು ಸ್ವೀಕರಿಸಲು ನಿರಾಕರಿಸುವ ಮೂಲಕ ಠಾಣೆಗೆ ಬಾರದಂತೆ ತಡೆಯುವ ಗುಪ್ತ ಅಜೆಂಡಾ ಸಾಬೀತಾಗಿದೆ ಎಂದು ಬಂಟ್ವಾಳದ ದಲಿತ ಮುಖಂಡರು ಆರೋಪಿಸಿದ್ದಾರೆ. ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಅಂಬೇಡ್ಕರ್ ಫಾರಂ ಫಾರ್ ಸೋಷಿಯಲ್ ಜಸ್ಟಿಸ್ನ ಅಧ್ಯಕ್ಷ ಭಾನುಚಂದ್ರ ಕೃಷ್ಣಾಪುರ ಅವರು ಬಂಟ್ವಾಳ ಪೊಲೀಸರು ನೊಂದು ಬರುವ ದೂರುದಾರರು ದೂರು ಸ್ವೀಕರಿಸುವ ಮತ್ತು ಆಲಿಸುವ ಕನಿಷ್ಠ ಸೌಜನ್ಯವನ್ನ ತೋರುವುದಿಲ್ಲ ಎಂದು ಆರೋಪಿಸಿದರು. ಪೊಲೀಸರು ಇಂತಹ ಸಮಾಜಘಾತುಕ ಶಕ್ತಿಗಳನ್ನು ಬೆಳೆಯಲು ಬಿಟ್ಟಿರುವುದೇ ಸಾಮೂಹಿಕ ಅತ್ಯಾಚಾರದಂತಹ ಹೇಯ ಘಟನೆ ನಡೆಯುತ್ತಿದೆ ಎಂದ ಅವರು, ಪೊಲೀಸರು ಈ ಅತ್ಯಾಚಾರ ಪ್ರಕರಣದಲ್ಲಿ ಕೇವಲ ಕೇಸು ದಾಖಲಿಸಿ ಆರೋಪಿಗಳನ್ನು ಬಂಧಿಸಿದ ಮಾತ್ರಕ್ಕೆ ಮುಗಿಯುವುದಿಲ್ಲ. ಈ ಕೃತ್ಯದ ಮೂಲವನ್ನ ಪತ್ತೆ ಹಚ್ಚಬೇಕು ಎಂದರು. ಇದೇ ವೇಳೆ ಹಾಜರಿದ್ದ ಪುರಸಭಾ ಸದಸ್ಯ ಜನಾರ್ದನ ಚೆಂತಿಮಾರ್ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಹಾರದಂತ ಈಗಲೂ ದಲಿತರನ್ನ ಅಸ್ಪೃಶ್ಯರನ್ನಾಗಿ ಕಾಣುವ ಮನೋಭಾವ ಮುಂದುವರೆದಿದೆ. ಯುವತಿಯ ಅತ್ಯಾಚಾರ ಪ್ರಕರಣದಲ್ಲೂ ಮಾನವೀಯತೆ ಪ್ರದರ್ಶಿಸಬೇಕಾಗಿದ್ದ ವಿವಿಧ ಸಂಘಟನೆಗಳಲ್ಲಿ ಅಸ್ಪೃಶ್ಯತೆಯ ಸೋಂಕು ಕಂಡುಬಂದಿದ್ದು ಬೇಸರ ತಂದಿದೆ ಎಂದರು. ಯಾರು ಆರೋಪಿಗಳು ಇದ್ದಾರೆ ಆ ಆರೋಪಿಗಳನ್ನ ರಕ್ಷಣೆ ಮಾಡುವಂತಹ ಒಂದು ಗುಪ್ತ ಅಜೆಂಡಾ ಈ ಪೊಲೀಸ್ ಇಲಾಖೆಯಲ್ಲಿ ಇದೆ ಅನ್ನುವಂಥ ಒಂದು ಭಾವನೆ ಮೊನ್ನೆ ಬಂಟ್ವಾಳ ನಗರ ಠಾಣೆಯಲ್ಲಿ ನಡೆದಂತಹ ಘಟನೆಯಿಂದ ಸ್ಪಷ್ಟವಾಗಿದೆ. ನಾವು ಯಾರಾದರೂ ಸಂತ್ರಸ್ತರ ಪರವಾಗಿ ಹೋದ್ರೆ ಅಥವಾ ಯಾರಾದರೂ ನ್ಯಾಯ ಕೇಳಿಕೊಂಡು ಹೋದ್ರೆ ಪೊಲೀಸರ ಭಾಷೆ ಬಹಳ ಕೀಳು ಮಟ್ಟದ ಪದವನ್ನು ಬಳಸಿ, ಅದೇ ಯಾರಾದರೂ ಕಳ್ಳಕಾಕರು ಅವರಲ್ಲಿ ಹಣ ಇದ್ರೆ ಸಾಕು, ಅವು ಯಾವ ಮೂಲದಿಂದ ಬೇಕಾದ್ರೆ ಹಣ ಮಾಡಿರ್ಬೋದು, ಯಾವುದೇ ಒಂದು ಬೇಡದ ದಂಧೆ ಮಾಡಿ ಹಣ ಮಾಡಿರ್ಬೋದು, ಇನ್ನು ಕದ್ದು ದರೋಡೆ ಎಂತ ಮಾಡಿ ಬೇಕಾದ್ರೆ ಹಣ ಮಾಡಿರ್ಬೋದು, ಅಂತ ಹೋದ್ರೆ ಅವನಲ್ಲಿ ಹಣ ಇದ್ರೆ ಸಾಕು, ಬಹಳ ರಾಜ್ಯ ಮರ್ಯಾದೆ ಕೊಟ್ಟು ಅವರನ್ನ ಉಪಚರಿಸುವಂತಹ ಒಂದು ವ್ಯವಸ್ಥೆ ಈ ಪೊಲೀಸ್ ಇಲಾಖೆಯಲ್ಲಿ ನಡೆಯುತ್ತೆ. ಯಾವ ರಾಜಕಾರಣಿಗಳು ಕೂಡ ಇಲ್ಲಂದ್ರೆ ನಿಮ್ಗೆ ಗೊತ್ತುಂಟು, ಈ ಜಿಲ್ಲೆ ಇಷ್ಟೊತ್ತಿಗೆ ಬೇರೆ ಬೇರೆ ಸಮುದಾಯದ ಒಂದು ಹೆಣ್ಮಗಳಿಗೆ ಈ ರೀತಿ ಆಗಬಾರ್ದು. ಆಗಿದ್ರೆ ಇಷ್ಟೊತ್ತಿಗೆ ಈ ಜಿಲ್ಲೆ ಹತ್ತಿ ಉರಿಯೋದು. ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ ಬೆಂಕಿ ಕೊಡ್ತೇವೆ ಅಂತ, ನಳಿನ್ ಇನ್ನೊಬ್ರು ಯಾರಾದ್ರೂ ಬೆಂಕಿ ಕೊಡ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ದಲಿತ ಹೆಣ್ಣುಮಗಳು ಸತ್ತಿದ್ರಿಂದ ಅಲ್ಲ, ದಲಿತ ಹೆಣ್ಣುಮಗಳಿಗೆ ನೋವಾಗಿದ್ರಿಂದ, ದಲಿತ ಹೆಣ್ಣುಮಗಳು ಅತ್ಯಾಚಾರಕ್ಕೆ ಒಳಗಾಗಿದ್ರಿಂದ ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಿ ಮಾತಾಡಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ.